ತುಳುನಾಡು ಉಭಯ ಜಿಲ್ಲೆಗಳ ವಿಶೇಷ ಸಂಸ್ಕೃತಿಗಳ ಜಿಲ್ಲೆಯಾಗಿದೆ. ದೈವಾರಾಧನೆಯ ಒಂದು ವಿಶೇಷ ಸಂಸ್ಕೃತಿಯ ಜಿಲ್ಲೆ. ಧಾರ್ಮಿಕ ಪರಿಷತ್ ಬಿಜೆಪಿ ಆಡಳಿತ ವೇಳೆ ರಚಿಸಲಾಗಿತ್ತು. ಇದರ ಅಡಿಯಲ್ಲಿ ದೈವಾರಾಧನೆಯನ್ನ ಸೇರಿಸಲಾಗಿತ್ತು. ಭಂಡಾರ ದೇವಸ್ಥಾನಕ್ಕೆ ಹೋದ್ರೆ ಮತ್ತೆ ವಾಪಸ್ಸು ತೆಗೆಯುವಂತಿಲ್ಲ. ಇದು ಧಾರ್ಮಿಕ ಆಚರಣೆಗೆ ವಿರುದ್ಧವಾಗಿದೆ ಎಂದು ಮಾಜಿ ಸಚಿವ ರಮಾನಾಥ್ ರೈ ಹೇಳಿದರು. ಅವರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ದೈವದ ಭಂಡಾರ ಪೂರ್ವಜರಿಂದ ಬಂದಂತೆಯೇ ನಡೆಸಿಕೊಂಡು ಹೋಗಬೇಕು. ಆದರೆ ಇದೀಗ ಸರ್ಕಾರದ ಈ ಆದೇಶ ಧಾರ್ಮಿಕ ಆಚರಣೆಗೆ ವಿರುದ್ಧವಾಗಿದೆ. ಇಲ್ಲಿ ಯಾವುದೇ ರಾಜಕೀಯಗಳಿಲ್ಲ, ಕೇವಲ ಧಾರ್ಮಿಕ ನಂಬಿಕೆ ವಿಚಾರ. ಇಲ್ಲಿನ ಹೆಚ್ಚಿನ ದೇವಸ್ಥಾನಗಳ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ನನ್ನ ಕೊಡುಗೆಯನ್ನ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗಿ ಕೇಳಲೆ. ಪೊಳಲಿ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಕೊಡಿಮರದ ವಿಚಾರದಲ್ಲಿ ಅಪಪ್ರಚಾರ ಮಾಡಿದ್ರು. ಇವರು ಯಾರು ಸತ್ರು ಅಪಪ್ರಚಾರ ಮಾಡ್ತಾರೆ. ದೇವಸ್ಥಾನದ ಬಗ್ಗೆನೂ ಅಪಪ್ರಚಾರ ಮಾಡುತ್ತಾರೆ. ನಾವು ಏನೇ ಆಗಿದ್ರೂ ದೈವದ ಅಪ್ಪಣೆಯ ಮೇಲೆ ಮುಂದುವರಿಯುತ್ತೇವೆ. ಧಾರ್ಮಿಕ ಪರಿಷತ್ನ ಸದಸ್ಯರುಗಳ ಈ ನಿರ್ಧಾರ ಮೆಚ್ಚುವಂತದಲ್ಲ. ಧಾರ್ಮಿಕ ನಂಬಿಕೆಗೆ ಈ ಸದಸ್ಯರು ಧಕ್ಕೆಯಾಗುವಂತೆ ಮಾಡಿದ್ದಾರೆ. ತಲೆಮಾರಿನಿಂದ ಬಂದ ವಿಧಿಯನ್ನೇ ಬದಲಾಯಿಸಲು ಹೊರಟಿದ್ದಾರೆ. ಇದು ರಾಜಕೀಯ ರಹಿತವಾಗಿದೆ. ಎಲ್ಲರೂ ಇದನ್ನ ಖಂಡಿಸಬೇಕು ಎಂದು ಹೇಳಿದ್ರು. ಈ ದೈವಗಳನ್ನು ಭಂಡಾರ ಬರ್ತದೆ, ದೈವ ಅಪ್ಪನೆ ಇಳಿಸ್ಲಿಕ್ಕೆ ಅಪ್ಪನೆ ಕೊಡಬೇಕು, ಮತ್ತೆ ಭಂಡಾರವನ್ನು ಹೋಗ್ಲಿಕ್ಕೂ ಅಪ್ಪನೆ ಕೊಡಬೇಕು. ಬರುವ ದಾರಿಯಲ್ಲಿ ಬರಬೇಕು, ಅದೇ ದಾರಿಯಲ್ಲಿ ಹೋಗಬೇಕು. ಭೂತ ಅವರ ಆವೇಶ ಬಂದ ಮೇಲೆ ಎಷ್ಟೇ ದೊಡ್ಡ ಜನ ಆದರೂ ಕೂಡ ನಾವು ದೈವದ ಆದೇಶವನ್ನು ಪಾಲಿಸ್ತೇವೆ. ಏನೋ ತೀರ್ಮಾನ ಹೇಳುವಾಗ ದೈವಕ್ಕೆ ಹೇಳ್ತೇವೆ, ನೀವು ಈ ತೀರ್ಮಾನ ಕೊಡಬೇಕು ಅಂತ. ನಾನು LLB ವಕೀಲನಾಗಿರ್ಬೋದು ಅಥವಾ IAS ಅಧಿಕಾರಿ ಆಗಿರ್ಬೋದು, ನಾನು ಅಲ್ಲಿ ನಿಂತುಕೊಂಡು ನಾನು ದೈವದಲ್ಲಿ ಕೇಳೋದು, ನೀನು ನಾವು ಇಷ್ಟೆಲ್ಲ ಮಾಡಿದ್ದೇವೆ, ಇದರ ಸಮಾಧಾನ ಇದೆ ಇಲ್ವೋ ಅಂತ ನಾವು ಹೊರಲಿ ಕೇಳೋದು. ಇದು ನಮ್ಮ ಒಂದು ಧಾರ್ಮಿಕ ನಂಬಿಕೆ. ಈ ಧಾರ್ಮಿಕ ನಂಬಿಕೆಗೆ ಅಪಚಾರ ಮಾಡ್ತಾರಲ್ಲ, ನಾನು ಮತ್ತೆ ಹೇಳ್ತೀನಿ, ಇದು ಆ್ಯಕ್ಚುಲಿ ನಾನು ಪ್ರಾರಂಭದಲ್ಲಿ ಈ ಥರ ಮಾಡ್ತಾರೆ ಅಂತೇಳಿ ನಾನು ಕನಸು ಮನಸ್ಸಿನಲ್ಲಿ ನಾನು ಯೋಚನೆ ಮಾಡಿಲ್ಲ. ಇಂಥ ಕೆಳಗೆ ಹೋಗಿ ಒಂದು ತೀರ್ಮಾನ ತಗೊಳ್ತಾರೆ ಅಂತ ಧಾರ್ಮಿಕ ಸದಸ್ಯರು ದೇವಸ್ಥಾನಕ್ಕೆ ಬರುವ ಭಂಡಾರವನ್ನು ನಾವು ಮತ್ತೆ ಕೊಡೋದಿಲ್ಲ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಆಗುವುದಾದರೆ ಇದು ಪ್ರಾಚೀನ ದೈವಗಳಿಗೆ ಸಂಪ್ರದಾಯಕ್ಕೆ ಧಕ್ಕೆ ಬರುವಂಥ ವಿಚಾರ. ದೈವಸ್ಥಾನ ಯಾವುದೇ ಪ್ರವಾಸಿ ಕೇಂದ್ರ ಅಲ್ಲ, ಅದು ಆರಾಧನಾ ಕೇಂದ್ರ. ಈ ಆದೇಶ ಇದೀಗ ಬಂಟ್ವಾಳದ ದೈವಸ್ಥಾನಕ್ಕೆ ಬಂದಿದೆ. ಮುಂದೆ ಎಲ್ಲ ದೈವಸ್ಥಾನಕ್ಕೂ ಬರುತ್ತೆ. ಈ ಆದೇಶದಿಂದ ದೈವಗಳ ಭಂಡಾರ ಬರುವುದು ನಿಲ್ಲುತ್ತೆ. ನಿತ್ಯ ದೈವಾರಾಧನೆ ಕಾರ್ಯವೂ ನಿಲ್ಲುತ್ತೆ. ಇನ್ನು ತಲಾಂತರದಿಂದ ಬಂದ ವಿಧಿವಿಧಾನಗಳು ನಿಲ್ಲುತ್ತದೆ. ಇದಕ್ಕೆ ಜನರು ಈಗ ಎಚ್ಚೆತ್ತುಕೊಳ್ಳಬೇಕು. ಒಂದು ಕುಟುಂಬದ ಮನೆಯಲ್ಲಿ ಭಂಡಾರ ಇಡುವುದರ ಬಗ್ಗೆ ರಾಜಕೀಯ ಮಾಡ್ತಿದ್ದಾರೆ ಎಂದು ಹೇಳಿದ್ರು. ದೈವಾರಾಧನೆ ಅಂತ ಹೇಳಿದ್ರೆ ಒಂದು ತಾಯಿ ಮಗುವಿನ ಸಂಬಂಧ ಇದ್ದಂತೆ. ತಾಯಿ ಮಗು ಹೊರಗೆ ಬಿದ್ದ ಒಕ್ಕೊಳ್ಳುನಿಂದ ಒಂದು ಸಂಪರ್ಕದ ಒಂದು ಕೊಂಡಿದೆ ಅಲ್ಲ, ಅದೇ ನಮ್ಮ ತುಳುನಾಡಿನಲ್ಲಿ ದೈವದ ಮತ್ತು ಮನುಷ್ಯರ ಮಧ್ಯೆ ಸಂಬಂಧ. ತಾಯಿ ಮಗುವಿನ ಸಂಬಂಧ, ತಾಯಿ ಮಗು ಹೊರಗೆ ಬಂದು ಆ ಹೊಕ್ಕಲಿನ ಆ ಸಂಬಂಧ ಅದು ಇದೆಯಲ್ಲ, ಅದನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ನಾನು ಇದು ರಾಜ್ಯಕ್ಕೆ ರಹಿತವಾದ ಪತ್ರಿಕಾಗೋಷ್ಠಿ. ಎಲ್ಲ ಪಕ್ಷ, ಯಾವುದೇ ಪಕ್ಷ ಇರ್ಬೋದು, ಅವರು ಇದನ್ನು ಖಂಡಿಸಬೇಕು. ಯಾವುದೇ ಪಕ್ಷ ಇರ್ಬೋದು, ಎಲ್ಲ ಪಕ್ಷದವರು ಇದನ್ನು ಖಂಡಿಸಬೇಕು. ಕೇವಲ ನಾವು ಮಾತ್ರ ಅಲ್ಲ, ಯಾವುದೇ ಪಕ್ಷದಲ್ಲಿರುವಂಥ ಇದರ ನಂಬಿಕೆ ಇರ್ತಕ್ಕಂಥವ್ರು ಎಲ್ಲದನ್ನು ಖಂಡಿಸಬೇಕು. ಇದನ್ನು ಈ ಒಂದು ನಡವಳಿಕೆ ಮತ್ತೆ ಮುಂದಕ್ಕೆ ಅದು ಇಲ್ಲಿಂದ ಬೇರೆ ಕಡೆ ಆಗುತ್ತೆ. ಎಲ್ಲ ಜಿಲ್ಲೆಯಲ್ಲಿ ಅದು ಬೇರೆಯೇ ಒಂದು ರೂಪಕ್ಕೆ ಹೋಗುತ್ತೆ. ಅದು ಪ್ರವಾಸೋದ್ಯಮದ ಕಡೆಗೆ ಹೋಗ್ತದೆ. ದೈವಾರಾಧನೆ ಕಡೆಯಿಂದ ಅದು ಹೊರಗೆ ಹೋಗಿ ಪ್ರವಾಸೋದ್ಯಮದ ಕಡೆ ಹೋಗ್ತದೆ. ದೈವಾರಾಧನೆ ಅನ್ನುವಂಥದ್ದು ದೇವಸ್ಥಾನ ಅಂತ ಹೇಳಿ ಪ್ರವಾಸೋದ್ಯಮದ ಕೇಂದ್ರ ಅಲ್ಲ, ಅದೊಂದು ಭಕ್ತಿಯ ಕೇಂದ್ರ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ, ಜಯಶೀಲ್ ಅಡ್ಯಂತಾಯ, ಪದ್ಮನಾಭ್, ಅಶೋಕ್, ಹರಿನಾಥ್ ಮತ್ತಿತರರು ಉಪಸ್ಥಿತರಿದ್ದರು.